ಯಾವುದೇ ಜಾತಿ ಮತ ಹಾಗೂ ಪಕ್ಷಭೇದವಿಲ್ಲದೆ ಪಕ್ಷಾತೀತವಾಗಿ ವಾರ್ಡ್ ನಂಬರ್ 15ರ ಸಂಪೂರ್ಣ ಅಭಿವೃದ್ಧಿಗಾಗಿ ನನಗೆ ಮತವನ್ನ ನೀಡಿ ಎಂದು ವಾರ್ಡ್ ನಂಬರ್ 15ರ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಹಾಗೂ ಖ್ಯಾತ ನ್ಯಾಯವಾದಿ ಪ್ರಮೋದ್ ಬೆಳ್ಳೂರ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಪುರಸಭೆಯ ಚುನಾವಣೆಯಲ್ಲಿ ಮನೆ ಮತಯಾಚನೆಯನ್ನ ಮಾಡಿ ಮಾಧ್ಯಮದೊಂದಿಗೆ ಮಾತನಾಡಿದರು. ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಯಾವುದೇ ಒಂದು ಸ್ವಾರ್ಥಕ್ಕಾಗಿ ಅಲ್ಲ, ಲಾಭಕ್ಕಾಗಿಯೂ ಅಲ್ಲ, ಪ್ರೆಸ್ಟೀಜ್ ಮತ್ತು ಪ್ರಚಾರಕ್ಕಾಗಿ ಅಲ್ಲ. ನನ್ನ ಉದ್ದೇಶ ಅಷ್ಟೇ. ವಾರ್ಡ್ ನಂಬರ್ 15ರಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತಗೊಂಡಿದೆ. ವಾರ್ಡಿನ ಅಭಿವೃದ್ಧಿಗಾಗಿ ನನಗೆ ಆಶೀರ್ವಾದವನ್ನ ಮಾಡಿ ಎಂದು ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡರು. ವಾರ್ಡ್ ನಂಬರ್ 15 ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಒಬ್ಬ ವಕೀಲನಾಗಿ ನಾನು ಈ ಚುನಾವಣೆಗೆ ಕಣಕ್ಕಿಳಿದಿದ್ದೇನೆ. ನನಗೆ ನಮ್ಮ ವಾರ್ಡಿನ ಸಮಸ್ತ ಮತದಾರ ಬಾಂಧವರು ಹಾಗೂ ಸಮಸ್ತ ಗುರು ಹಿರಿಯರು ಸಹಕರಿಸಿದ್ದು ಈ ಚುನಾವಣೆಯಲ್ಲಿ ನನ್ನ ಗೆಲುವು 100ಕ್ಕೆ 100 ಗೆಲುವು ಸಾಧಿಸುತ್ತೇನೆಂದು ನಾನು ನಂಬಿದ್ದೇನೆ. ಹಾಗೂ ನಮ್ಮ ವಾರ್ಡಿನಲ್ಲಿ ಕೆಲವೊಂದು ಮನೆಗಳಿಗೆ ನೀರಿಲ್ಲ, ಕೆಲವೊಂದು ಮನೆಗಳಲ್ಲಿ ನೀರಿನ ಕನೆಕ್ಷನ್ಗಳು ಬರ್ತಾ ಇಲ್ಲ, ಮತ್ತು ಸರಿಯಾದ ರಸ್ತೆ ಇಲ್ಲ, ಮತ್ತು ಕಡು ಬಡವರಿಗೆ ಮನೆಗಳಿಲ್ಲ. ಕಳೆದ ಬಾರಿ ಗಸ್ತಿಯವರು ಆರಿಸಿ ಬಂದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಮುಂದೆ ನಾನು ಚುನಾಯಿತನಾದರೆ ಸಮಸ್ತ ವಾರ್ಡಿನ ಎಲ್ಲ ಕಷ್ಟಗಳನ್ನು ನಿವಾರಿಸುತ್ತೇನೆಂದು ಸಮಸ್ತ ಮತಬಾಂಧವರಲ್ಲಿ ಪ್ರಮಾಣ ಮಾಡುತ್ತೇನೆ. ವಾರ್ಡ್ ನಂಬರ್ 15ರ ಮುಸ್ಲಿಂ ಸಮುದಾಯದ ಮುಖಂಡರಾದ ದಾದಾಪೀರ ಜಮಾದರ್ ಅವರು ಮಾತನಾಡಿ, ನಮ್ಮ ವಾರ್ಡ್ನಲ್ಲಿ ಹಲವಾರು ವರ್ಷಗಳಿಂದ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿಗಳು ಆಗಿಲ್ಲ. ಅದು ರಸ್ತೆ, ಚರಂಡಿ, ನಳ ಜೋಡಣೆ ಇನ್ನಿತರ ಹಲವು ಕಾಮಗಾರಿಗಳು ಕುಂಠಿತವಾಗಿವೆ. ಇದರಿಂದಾಗಿ ಜನರು ಕೂಡ ಬೇಸತ್ತಿದ್ದಾರೆ. ಅದಕ್ಕಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಬಾರಿ ವಾರ್ಡ್ ನಂಬರ್ 15ರ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯ ಹಾಗೂ ಯುವಕ ನ್ಯಾಯವಾದಿಗಳಾದ ಪ್ರಮೋದ ಬೆಳ್ಳೂರ ಅವರನ್ನ ಗೆಲ್ಲಿಸಿ ಎಂದು ಹೇಳಿದ್ರು. ಇವರು ಜಾತ್ಯತೀತದರು, ಹಿಂದೂ ಮುಸ್ಲಿಂ ಅವ್ರಿಗೆ ಕರ್ಕೊಂಡು ಹೋಗುವಂಥ ಕೆಪಾಸಿಟಿ ಇವ್ರ ಕಡೆ ಅದತ್ತೆ. ನಮ್ಮ ಮುಸ್ಲಿಂ ಸಮಾಜ ಹಾಗೂ ಹಿಂದೂ ಸಮಾಜದವ್ರು ಎಲ್ಲರೂ ಕೂಡ್ಕೊಂಡು ಇವರಿಗೆ ಒಂದು ಒಳ್ಳೆಯ ಅಭ್ಯರ್ಥಿ ಅದಾರು. ಅವರ ಮತ್ತು ಅದಲ್ದ ವಕೀಲರು ಅದಾರು. ಇವರು ನಮ್ಮ ವಾರ್ಡಿಗೆ ಡ್ರೈನೇಜ್ ಲೈನ ಮತ್ತು ನಳದ ಲೈನ ಇಂಥವೆಲ್ಲ ಸೌಲಭ್ಯಗಳನ್ನು ಇವರು ಕೊಡುವಂಥ ನಮಗೆ ಒಂದು ಆಶ್ವಾಸನೆ ಕೊಟ್ಟಾರ. ಮತ್ತು ಇವರು ಯಾವತ್ತೂ ಇವರ ತಂದೆಯವರಾಗಲಿ ಅವರು ಮುನ್ಸಿಪಾಲ್ಟಿ ಮೆಂಬರ್ ಇದ್ದರು, ಅವರು ಕಾಲದಲ್ಲಿ ಅವರು ಒಂದು ಒಳ್ಳೆಯ ಕಾರ್ಯಕ್ಕೆ ಅವರು ವಾರ್ಡ್ಗೆ ಮಾಡಿಕೊಟ್ಟಾರ. ಅದರಂತೆ ಅವರು ಅಜ್ಜ ಅವರು ಕಾಂಗ್ರೆಸ್ ಹಿರಿಯ ಮುಖಂಡರು. ಯಾವತ್ತೂ ಅವರು ಕಾಂಗ್ರೆಸ್ನಲ್ಲಿ ಎಲ್ಲ ಜನರಿಗೆ ಕರ್ಕೊಂಡು ಹೋಗಿ ಒಳ್ಳೆಯ ಕಾರ್ಯ ಮಾಡಿ ಎಲ್ಲರಿಗೂ ಒಂದು ಅಭಿವೃದ್ಧಿ ಕೆಲಸ ಮಾಡಿಕೊಟ್ಟಾರ ಅದರ ಸಲುವಾಗಿ ನಾವು ಯಾವತ್ತೂ ಅವರು ಬೆಂಬಲಕ್ಕೆ ನಿಂತಿದ್ದೀವಿ. ಮತ್ತೆಲ್ಲ ನಮ್ಮ ವಾರ್ಡಿನ ಜನ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಎಲ್ಲ ಬಾಂಧವರಿಗೂ ನಾವು ಸಪೋರ್ಟ್ ಮಾಡಿ ಇವರಿಗೆ ಆರಿಸಿ ತರ್ತೀವತ್ತ ನಾವು ಇವತ್ತು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಈ ಸಂದರ್ಭ ರಾಜ್ ಬೆಳ್ಳೂರು, ಇನೂಶ್ ಮುಲ್ಲಾ, ಅಬ್ದುಲ್ ಅಜೀಜ್ ಮುಲ್ಲಾ, ಅಶೋಕ್ ಬೆಳ್ಳೂರು, ಪ್ರಮೋದ್ ಬೆಳ್ಳೂರು, ರಚನಾ ಬೆಳ್ಳೂರು, ಅಮೃತ್ ಬೆಳ್ಳೂರು ಮೊದಲಾದವರು ಪಾಲ್ಗೊಂಡಿದ್ರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874